ಕೊರೋನಾ ವಾರಿಯರ್ಸ್ ಆದ ಬೆನ್ಪಿನಕ್ಲೆಗ್ ಗೌರವ ಕೊರ್ಲಿ ಅಭಿನಂದಿಸಾಲೆಂದು ಪನ್ಪಿನ ಸರಕಾರ ಸುರುಕು ಅಕ್ಲೆಗ್ ಬೆಂತಿನ ಸಂಬಳ ಸರಿಯಾದ ಕೊರಡು ಅಕ್ಲೆಗ್ ಸಂಬಳ ತಿಕ್ಕಂದೆ 2 ತಿಂಗಳು ಕರಿತಂಡು ಈ ಪೊರ್ತುಡು ಅಕ್ಲೆಗ್ ಜಾಸ್ತಿಯೇ ಗೌರವಧನ ಕೊರಡು ಅವೆನು ಪುರ್ದು ಸಂಬಳ ಕೊರಂದೆ ಭಂಗ ಬರ್ಪವನಿ ಸರಿಯತ್ತು ಆಶಾ ಕಾರ್ಯಕರ್ತೆರೆಗ್ಲ ಬರಡಾಯಿನ ಕಾಸು ನನಲ ಸರಿಯಾದ ಬಿಡುಗಡೆ ಆತಿಜಿ ಸರ್ಕಾರ ದಾದ ಮಲ್ತೊಂದು ಪಂಡದ ರಾಜ್ಯ ಸರ್ಕಾರದ ವಿರುದ್ಧ ಶಾಸಕರು ಮಾಜಿ ಸಚಿವರು ಶ್ರೀ ಯುಟಿ ಖಾದರ್ ಗಂಭೀರವಾದ ಆರೋಪಿಸಿದರು. ರಾಜ್ಯ ಸರ್ಕಾರ ಬಹುಶಃ ಕೊರೋನಾ ಸಂಬಂಧಪಟ್ಟಂತ ವಿಚಾರದಲ್ಲಿ ಯಾವುದೇ ಗಂಭೀರತೆ ಇಲ್ಲ ಅಂತ ನಮಗೆ ಅರ್ಥ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಕೊರೋನಾ ವಾರಿಯರ್ಸ್ ಅಂತ ಅವಾಗ ಇವರ ಭಾಷಣ, ಕೊರೋನಾ ವಾರಿಯರ್ಸ್ಗೆ ಅದು ಕೊಡ್ತೇವೆ ಇದು ಕೊಡ್ತೇವೆ ಅಂತ ಭರವಸೆಗಳು, ಕೆಲವು ಕಡೆ ಹೋಗಿ ಹೂವನ್ನು ಇವತ್ತು ಆರಿಸುವ ಮೂಲಕ ಅದಕ್ಕೆ ತೆಕೊಂಡ ಪ್ರಚಾರ, ಇದನ್ನು ನೋಡ್ತಾ ಸಂದರ್ಭದಲ್ಲಿ ನಾವು ಬಹಳ ಪ್ರಾಮಾಣಿಕತೆಯಿಂದ ಕೊರೋನಾ ವಾರಿಯರ್ಸ್ ಬಗ್ಗೆ ಬಹಳ ಚಿಂತಿತರಾಗಿಂದ ನಾವು ಭಾವಿಸಿದ್ದೆವು. ಇದೀಗ ಕೊರೋನಾ ವಾರಿಯರ್ಸ್ಗೆ ಕಳೆದ 2 ತಿಂಗಳಿಂದ ಡಾಕ್ಟರ್ ಮತ್ತು ನರ್ಸ್ಗಳಿಗೆ ಇವರು ವೇತನ ಬಿಡುಗಡೆ ಮಾಡಲಿಲ್ಲ. ಅವರು ದುಡಿಯುವಂಥ ಸಂಬಳ ಏನಿದೆಯಲ್ಲ ವೇತನ, ಆ ವೇತನವೇ ಇವತ್ತು ಕೊರೋನಾ ವಾರಿಯರ್ಸ್ಗೆ ಇವತ್ತು ಬಿಡುಗಡೆ ಮಾಡಲಿಲ್ಲ ಅಂತ ಹೇಳಿದರೆ ಇವರಿಗೆ ಯಾವ ಕಾಳಜಿದೆ ಇದರ ಬಗ್ಗೆ ಅರ್ಥ ಆಗ್ತದೆ. ಯಾರಿದ್ದು ಕೊರೋನಾ ಪೀಡಿತ ಸಂದರ್ಭದಲ್ಲಿ ಅವರ ಜೀವವನ್ನು ಬಹುಶಃ ಪಣಕ್ಕಿಟ್ಟು ಎಕ್ಸ್ಟ್ರಾ ಡ್ಯೂಟಿ, ಸ್ವಲ್ಪ ಮಟ್ಟಿನ ಡ್ಯೂಟಿ, ಯಾವ ರೆಗ್ಯುಲರ್ ಡ್ಯೂಟಿ ಇತ್ತ ಅದರ ಜೊತೆಯಲ್ಲಿ ದೇ ಹ್ಯಾವ್ ಎಕ್ಸ್ಟ್ರಾ ಡ್ಯೂಟಿ. ಅಷ್ಟು ಮಾತ್ರ ಅಲ್ಲ, ಇದ್ದ ಕಡೆ ಡ್ಯೂಟಿ ಅಲ್ಲ, ಬೇರೆ ಬೇರೆ ಚೆಕ್ ಪೋಸ್ಟಲ್ಲಿ ಡ್ಯೂಟಿ, ನಿರಾಶ್ರಿತರ ಕೇಂದ್ರದಲ್ಲಿ ಇವತ್ತು ಡ್ಯೂಟಿ, ನಮ್ಮ ಹೈವೇ ರೋಡಲ್ಲಿ ನೈಟ್ ಡ್ಯೂಟಿ, ಇದರಲ್ಲಿ ಬರುವಂತಹ ಆ ಡಾಕ್ಟರ್ಸ್, NHM ಅಲ್ಲಿ ಬರುವಂಥ ಡಾಕ್ಟರ್ಸ್, ನರ್ಸಸ್, ಲ್ಯಾಬ್ ಟೆಕ್ನಿಷಿಯನ್ಸ್ ಯಾರಿಗೆ ಕೂಡ ಇವತ್ತು ಸ್ಪಷ್ಟವಾಗಿ ಇವತ್ತು ಇವರು 2 ತಿಂಗಳಿಂದ ಅನುದಾನ ಬಿಡುಗಡೆ, ಇವರ ವೇತನವನ್ನು ಬಿಡುಗಡೆ ಮಾಡಲಿಲ್ಲ ಅಂತ ಹೇಳಿದರೆ ಯಾವ ಸರ್ಕಾರ ಇದು? ಇವತ್ತು 2 ತಿಂಗಳ ತನಕ ಇವರು ಈ ಒಂದು ವರ್ಗದವರಿಗೆ ಇವರ ವೇತನ ಬಿಡುಗಡೆ ಮಾಡದಿದ್ದಲ್ಲಿ ಅವರವರ ಮನೆ ಟೆನ್ಷನ್, ಅವರ ಟೆನ್ಷನ್, ಅಥವಾ ಈ ಕೊರೋನಾ ಪೀಡಿತ ಕೆಲಸ ಮಾಡೋದ ಯಾವ ರೀತಿಯಿಂದ ಕೆಲಸ ಮಾಡೋದು? ಆದ ಕಾರಣ ಸರ್ಕಾರ ಇವತ್ತು ಏನಾದರೂ ಸ್ವಲ್ಪ ಮಟ್ಟಿನ ಕಾಳಜಿ ಅಥವಾ ಅವರು ಹೇಳುವಂಥ ಮಾತಿಗೆ ಸ್ವಲ್ಪ ಮಟ್ಟಿನ ಗೌರವ ಇದ್ದಿದ್ರೆ ಆದಷ್ಟು ಬೇಗನೆ ಆ NHM ಅಲ್ಲಿ ಕಾಂಟ್ರಾಕ್ಟ್ ಬೇಸಿಸ್ ಕೆಲಸ ಮಾಡ್ತಿರುವಂತಹ ಸಾವಿರಾರು, ಇವತ್ತು ಸುಮಾರು 10-15 ಸಾವಿರ ಜನ ಇವತ್ತು ದುಡಿಯೋ ವರ್ಗ ಇದ್ದಾರೆ ರಾಜ್ಯದಲ್ಲಿ. ಡಾಕ್ಟರ್ಸ್, ನರ್ಸಸ್, ಲ್ಯಾಬ್ ಟೆಕ್ನಿಷಿಯನ್, ತಳಮಟ್ಟ ಕೆಲಸ ಮಾಡೋರಿಗೆ ವೇತನ ತಕ್ಷಣ ಬಿಡುಗಡೆ ಮಾಡಬೇಕು ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಕೊರೋನಾ ವಾರಿಯರ್ಸ್ ಅಂತ ಹೆಸರು ಕೊಟ್ಟರೆ ಸಾಕ, ಅವರು ಸ್ವಾಭಿಮಾನ ಮತ್ತು ನೆಮ್ಮದಿಯಿಂದ ಬದುಕುವಂಥ ವಾತಾವರಣ ಇವತ್ತು ನಿರ್ಮಾಣ ಮಾಡಬೇಕಲ್ಲ. ಅದನ್ನು ಯಾರು ಇವತ್ತು ಕೆಲಸ ಮಾಡ್ತಾರೆ ಅವರನ್ನೇ ಇವರಿಗೆ ಚೆನ್ನಾಗಿ ನೋಡ್ಲಿಕ್ಕೆ ಆಗದಿದ್ದರೆ ಇನ್ನು ಪೀಡಿತರನ್ನು ಚೆನ್ನಾಗಿ ನೋಡ್ಲಿಕ್ಕೆ ಉಂಟಾ? ಏನು ಇಡೀ ರಾಜ್ಯದಲ್ಲಿ ಇವರಿಗೆ ಬಂದು ನಿಂತು ಕೆಲಸ ಮಾಡ್ಲಿಕ್ಕೆ ಆಗ್ತದ, ಅಥವಾ ಇಂಥವರ ಮುಖಾಂತರ ಕೆಲಸ ಮಾಡಿಸ್ಬೇಕಾ? ಸೊ ಯಾರ ಮುಖಾಂತರ ನಾವು ಕೆಲಸ ಮಾಡಿಸಬೇಕು, ಅವನಿಗೆ ನೆಮ್ಮದಿ ಮತ್ತು ಸ್ವಾಭಿಮಾನ ಜೀವನ ಕೊಡೋ ವ್ಯವಸ್ಥೆ ಮಾಡಿದ ಜವಾಬ್ದಾರಿ ಯಾರ್ದು? ಸರ್ಕಾರದಲ್ವಾ? ಆದ ಕಾರಣ ಕೊರೋನಾಗೆ ಸಂಬಂಧಪಟ್ಟ ದಿವಸಗಳ ಬೆಳಿಗ್ಗೆ ಒಂದೊಂದು ಸ್ಟೇಟ್ಮೆಂಟ್, ಕೊರೋನಾ ವಾರಿಯರ್ಸ್ ಸಂಬಂಧಪಟ್ಟಾಗಿ ಅದು ಇದನ್ನೆಲ್ಲ ಬಿಟ್ಟು ಅವ್ರಿಗೆ ಏನು ಕೊಡಬೇಕು ಅದನ್ನು ಕೊಡಿ ಕರೆಕ್ಟಾಗಿ. ತದನಂತರ ಬೇರೆ ಬೇರೆ ವಿಚಾರ ಇವತ್ತು ಇರಲಿ ಅಂತ ನಾನು ಸರ್ಕಾರ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದರ ಜೊತೆ ಆಶಾ ಕಾರ್ಯದ ಕೂಡ ಸಂಪೂರ್ಣವಾಗಿ ಭಾಗಶಃ ಬಂದಿದೆ, ಇನ್ನೂ ಕೂಡ ಸಂಪೂರ್ಣವಾಗಿ ಇನ್ನೂ ಕೂಡ ಕೊಡಲಿಲ್ಲ. ಕಳೆದ 1 ತಿಂಗಳಿಂದ ಇನ್ನೂ ಕೂಡ ಕೊಡಲಿಲ್ಲ. ಯಾರು ತಳಮಟ್ಟದ ಕೆಲಸ ಮಾಡ್ತಾರೆ ಅವರಿಗೆ ನಾವು ಎಕ್ಸ್ಟ್ರಾ ಕೊಡಬೇಕು. ಇವತ್ತು ನಾನು ಮುಖ್ಯಮಂತ್ರಿಗಳ ಒಂದು ಹೇಳಿಕೆ ನೋಡಿದ್ದೆ ಸ್ಟಾರ್ಟಿಂಗ್ನಲ್ಲಿ, ಕಾಂಟ್ರಾಕ್ಟ್ರಲ್ಲಿ ಕೂಡ ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಹೆಚ್ಚಿನ ವೇತನ ಕೊಡ್ತೇವೆ ಅಂತೇಳಿ. ಹೆಚ್ಚಿನ ವೇತನ NHM ಅಲ್ಲಿ ಕೆಲಸ ಮಾಡ್ತಾರೆ ಅವ್ರನ್ನ ಹೆಚ್ಚುವರಿ ಕೊಡ್ತೇವೆ ಅಂತೇಳಿ ಹೇಳಿದರು. ಈಗ ಹೆಚ್ಚುವರಿ ಬಿಟ್ಟು ಇದ್ದದೇ ಸ್ಯಾಲರಿ ಇಲ್ಲಲ್ಲ. ಆರೋಗ್ಯ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸುವಂಥ ಡಾಕ್ಟರ್ಗಳಿಗೆ, ನರ್ಸ್ಗಳಿಗೆ, ಲ್ಯಾಬ್ ಟೆಕ್ನಿಷಿಯನ್ಗಳಿಗೆ ಇವರಿಗೆ ಈಗೊಂದು ವೇತನ ಸರ್ಕಾರ ಕೊಡದಿದ್ದರೆ ಮತ್ತೆ ಏನು ಆಡಳಿತ ನಡೆಸ್ತದೆ?
ತಕ್ಷಣ ಇವತ್ತು ಇದು ಸರ್ಕಾರ ಇವತ್ತು ಅನುದಾನ ಬಿಡುಗಡೆ ಮಾಡಬೇಕು, ಯಾವುದೇ ಟೆಕ್ನಿಕಲ್ ವಿಚಾರ ಅಂತಲ್ಲ. ಮತ್ತೆ ಈ ಸರ್ಕಾರ ಏನಿದೆ ಮತ್ತೆ ಯಾವುದನ್ನು ಕೂಡ ಬಗೆಹರಿಸ್ಕೊಂಡು ಹೋಗ್ಬೋದು. 2 ತಿಂಗಳಿಂದ ದುಡಿಯೋ ವರ್ಗ, ಕೆಲಸ ಮಾಡುವವರಿಗೆ, ಕೊರೋನಾ ವಾರಿಯರ್ಸ್ ಅಂತ ಹೇಳುವವರಿಗೆ, ಯಾರು ಕೆಲಸ ಮಾಡ್ತಾರ 2 ತಿಂಗಳಿಂದ ಅವರ ವೇತನ ಕೊಡದೆ ಕೂತ್ಕೊಳ್ಳೋದು ಯಾರಿಂದ ಕೂಡ ಸಾಮರ್ಥ್ಯ ಸಿಕ್ಕ ಸಾಧ್ಯವಿಲ್ಲ. ಸರ್ಕಾರ ಏನು ಬೇಕಾದ್ರೆ ಹೇಳಿ, ಯಾರು ಕೂಡ ಒಪ್ಪುವುದೂ ಇಲ್ಲ, ಯಾರಿಗೆ ಸಾಮರ್ಥ್ಯ ಸಾಧ್ಯವಿಲ್ಲ. ಆದಷ್ಟು ಬೇಗನೆ ಯಾರು ದುಡಿಯೋ ವರ್ಗ ಇದೆಯಾ ಅವರ ಒಂದು ವೇತನವನ್ನು ತಕ್ಷಣ ಸರಿಯಾದ ಸಮಯದಲ್ಲಿ ಕೊಡಬೇಕು. ಇಲ್ಲ ಕಾಂಗ್ರೆಸ್ ಪಕ್ಷ ಇದ್ರ ಬಗ್ಗೆ ಹೋರಾಟ ಮಾಡ್ತಾ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಐನು ರಾಜ್ಯದ ಜನಕ್ಲೆಗ್ ಕರ್ನಾಟಕ ಪ್ರವೇಶ ನಿಷೇಧದ ವಿಚಾರವಾದ ಪಾತಿರ್ನ ಶ್ರೀ ಯುಟಿ ಖಾದರ್ ಒಕ್ಕೂಟದ ವ್ಯವಸ್ಥೆಡು ಸರ್ಕಾರದ ನಿರ್ಧಾರ ಸರಿಯಾತ್ತು. ಬೇತೆ ಬೇತೆ ರಾಜ್ಯಡುಪ್ಪನ ಕನ್ನಡಿಗರು ಸಂಕಷ್ಟಡುಳ್ಳೆರು. ಅಕ್ಲೆನು ತರ್ಪುಡಾವಣಿ ನಮ್ಮ ಜವಾಬ್ದಾರಿ. ನಮ್ಮನೆ ಕನ್ನಡಿಗರನ್ನು ರಕ್ಷಣೆ ಮಲ್ತಜಿಂಡ ಬೇತೆಯರು ರಕ್ಷಣೆ ಮಲ್ಪೇರ್ ಪಂಡದ ಸರ್ಕಾರದ ವಿರುದ್ಧ ಆಕ್ರೋಶ ತೋಚಾಯಿರು. ಕುಡ್ಲದ 20% ಜನ ಕಾಸರಗೋಡು ಬೇಲೆ ಮಲ್ಪೇರು. ಕಾಸರಗೋಡದ ಆತೆ ಜನ ಕುಡ್ಲಡು ಬೇಲೆ ಮಲ್ಪೇರು. ಆಂಡ ಇತ್ತೆ ರಡ್ಡು ಕಡೆ ತಕ್ಲೆಗ್ಲ ಬೇಲೆ ಇಚ್ಚಿ ಜನಕ್ಲೆನು ಬೇಲೆ ಪೋಂಡ ರಾಜ್ಯ ಸರ್ಕಾರ ಬೇಲೆ ಕೊರ್ಪಾಂಡ ದಿನದ ಪಾಸ್ ಕೊಡ್ದು ಅವಕಾಶ ಕೊರಡು. ಸಂಸದರು, ಉಸ್ತುವಾರಿ ಸಚಿವರು ಜನಕ್ಲೆನ ಸಮಸ್ಯೆಯನ್ನು ತೂವಾಡು ಪಂಡದ ಶ್ರೀ ಯುಟಿ ಖಾದರ್ ತೆರಿಪಾಯಿರು. ಭಾರತ ಒಂದು, ಭಾರತೀಯ ಒಂದಂತೆ. ಇವತ್ತು ನಾವಿಲ್ಲಿ ಹೇಳಲಿಕ್ಕೆ ಆಯ್ತು, ಮಹಾರಾಷ್ಟ್ರ ಬರಬೇಡಿ, ಗುಜರಾತ್ನ ಬರಬೇಡಿ, ತಮಿಳುನಾಡು ಬರಬೇಡಿ, ಕೇರಳದವ್ರು ಹೇಳಿಕೆ ಆಯ್ತು, ಕರ್ನಾಟಕದವ್ರು ಬರಬೇಡಿ ಅಂತ. ಇನ್ನು UP ಅವ್ರು ಹೇಳ್ತಾರೆ, ಇನ್ನು ಯಾರು ಕೆಲಸಕ್ಕೆ ಹೋಗದ ನನ್ನ ಪರ್ಮಿಷನ್ ಬೇಕಂತೇಳಿ. ಅದೇ ಇದು ಭಾರತವ? ಇಸ್ ಇಟ್ ಫೆಡರಲ್ ನಮ್ಮ ಒಕ್ಕೂಟ ವ್ಯವಸ್ಥೆಗೆ ಬರ್ತದ? ಒಂದೊಂದು ಸ್ಟೇಟ್, ಒಂದೊಂದು ರಾಜ್ಯ ಒಂದೊಂದು ರೀತಿ ಮಾತಾಡೋದಾದ್ರೆ ಮಾಡಿ ಒಕ್ಕೂಟದ ವ್ಯವಸ್ಥೆ ಅಂತ ಏನು? ಇವತ್ತು ಮಹಾರಾಷ್ಟ್ರ ಇರಲಿ, ಬೇರೆ ಬೇರೆ ರಾಜ್ಯದಲ್ಲಿರಲಿ ಮತ್ತು ವಿದೇಶದಲ್ಲಿರಲಿ, ಅವರು ತುಳುನಾಡಿನವ್ರು ಮತ್ತು ಕನ್ನಡಿಗರಲ್ವಾ? ಅವ್ರು ನಮ್ಮ ಜನ ಅಲ್ವಾ? ಅಲ್ಲಿ ಕಷ್ಟದಲ್ಲಿದ್ದವರು, ಅಲ್ಲಿ ಸಂಕಷ್ಟದಲ್ಲಿದ್ದವರು, ಅಲ್ಲಿ ಇಡಿಯೋತ್ತು ಟೆನ್ಷನಲ್ಲಿದ್ದವರು, ಅವರನ್ನು ನಾವು ಇಲ್ಲಿಗೆ ತಂದು ಅವರನ್ನು ಆರೈಕೆ ಮಾಡಿ ಅವರ ಕುಟುಂಬದ ಜೊತೆ ಬಿಡುವುದು ನಮ್ಮ ಜವಾಬ್ದಾರಿ ಅಲ್ವಾ, ನಮ್ಮ ಸರ್ಕಾರದ್ದು? ಮತ್ತೆ ನಮ್ಮ ಕೆಲಸ ಏನಿದೆ? ವಾಟ್ ಇಸ್ ಗೌರ್ಮೆಂಟ್ ವರ್ಕ್? ನೀವು ಯಾರು ಬರಬೇಡಿ ಅಂತ ಹೇಳಿ ಮತ್ತೆ ಕೆಲಸ ಸರ್ಕಾರದ ಏನು ಜವಾಬ್ದಾರಿ ಏನು? ಯಾಕೆ ಗೊಂದಲ? ಯಾಕೆ ಇವತ್ತು ಜಾರ್ಖಂಡ್ನವರು, ಬಿಹಾರದವರು, ಬೇರೆ ಬೇರೆ ರಾಜ್ಯಗಳು ಎಷ್ಟು ನಮ್ಮಷ್ಟು ಫಾಸ್ಫರಸ್ ಇಲ್ವಾ, ನಮ್ಮಷ್ಟು ಬಜೆಟ್ ಇಲ್ವಾ? ಅವರು ಟ್ರೈನ್ ಕಳಿಸಿ 10-15 ಸಾವಿರ ಜನ ಕರ್ಕೊಂಡು ಹೋಗ್ಲಿಲ್ವಾ? ಬೇರೆ UP ಅವರು ಬೇರೆ ಬೇರೆ ರಾಜ್ಯದಿಂದ ಅವ್ರು ಟ್ರೈನ್ ಕಳಿಸಿ ಎಲ್ಲರೂ ಕೂಡ ಕರ್ಕೊಂಡು ಹೋಗ್ಲಿಲ್ವಾ? ನಮ್ಗೆ ಯಾಕೆ ತರಲಿಕ್ಕೆ ಆಗುದಿಲ್ಲ? ಮಹಾರಾಷ್ಟ್ರ, ಗುಜರಾತಲ್ಲಿ ಟ್ರೈನ್ ಕಳಿಸಿ ಎಷ್ಟು ದಿನ ಅಂತ ಹೇಳಿ ಪಟ್ಟಿ ಮಾಡಿ ಅವ್ರನ್ನ ಕ್ವಾರಂಟೈನ್ ವ್ಯವಸ್ಥೆ ಮಾಡಿ. ನಾನು ನೋಡಿದ್ದೇನೆ MP ಮತ್ತು MLA ಹೋಗಿ ನಾವು ಟ್ರೈನಲ್ಲಿ 2,500 ಜನರಿಗೆ ಕ್ವಾರಂಟೈನ್, ನೀವೆಲ್ಲ ಪೇಪರ್ಲ್ಲಿ ಹಾಕಿದ್ದೀರಿ, ನೀವೆಲ್ಲ ಹೋಗಿದ್ದೀರಿ, ಎಲ್ಲಿಂಟು ಆ ಟ್ರೈನ್? ಈಗ ಯಾಕೆ ಒಂದು ಕ್ವಾರಂಟೈನ್ ಮಾಡೋದಿಲ್ಲ? ಪ್ರಚಾರಕ್ಕೆ ಮಾತ್ರ ಟ್ರೈನ್ ತೋರಿಸಿದ್ದ ನಮಗೆ. ನಿಮ್ಮ ಮುಂದೆ ನೀವೆಲ್ಲ ಹೋಗಿ ಉದ್ಘಾಟನೆ ಮಾಡಿದ್ರಲ್ಲ ಟ್ರೈನನ್ನು, ಕ್ವಾರಂಟೈನ್ ಟ್ರೈನ್ ಅಂತ ಮಂಗಳೂರಲ್ಲಿ 1000 ಜನಕ್ಕೆ ನಾವು ಟ್ರೈನ್ನಲ್ಲಿ ವ್ಯವಸ್ಥೆ ಮಾಡಿದ್ದೇವೆ ಅಂತ ಹೇಳಿದರು. ಎಲ್ಲಿದೆ ಆ ಟ್ರೈನ್ ಈಗ? ಯಾಕೆ ನೀವು ಬಾಂಬೆಯಿಂದ ತಂದಲ್ಲಿ ಕ್ವಾರಂಟೈನ್ ಮಾಡೋದಿಲ್ಲ? ಯಾಕೆ ನೀವು ಬರೇ ಪ್ರಚಾರವನ್ನು ಗಿಟ್ಟಿಸ್ತೀರಿ? ಮಹಾರಾಷ್ಟ್ರದಲ್ಲಿ, ಗುಜರಾತಿನಲ್ಲಿ ಇರುವವರು ಅವರು ನಮ್ಮ ಕನ್ನಡಿಗರಲ್ವಾ? ನಾವು ಅವರನ್ನು ಅಲ್ಲೇ ಬಿಟ್ಟು ಅವ್ರಿಗೆ ರೋಗ ಜಾಸ್ತಿ ಬರುವಾಗೆ ಮಾಡಿ ಸ್ಟಾರ್ಟಿಗೆ ಬಂದಿದ್ದರೆ ಇಷ್ಟು ನಾವು ಅವಧಿಯಲ್ಲಿದೆ, 1 ವೀಕ್ ಟೈಮ್ ಕೊಡಿ, ಫಸ್ಟಿಗೆ ಸೇರಿಕೊಳ್ಳಿ, ಮನೆಗೆ ಸೇರಿಕೊಳ್ಳಿ ಅಂತ. ಈಗ ಬಾಂಬೆಯಲ್ಲಿ ಅವರು ನಾವು ಬಿಟ್ಟು ಅವ್ರಿಗೆ ರೋಗ ಜಾಸ್ತಿ ಮಾಡಿ ನಾವು ಮುಂಚೆ 10%ಗಿತ್ತು, ಈಗ ಒಂದು 20%ಗೆ ಜನರಿಗೆ ಬರುವಂಥ ಪರಿಸ್ಥಿತಿ ಆಗಿದೆ. ನಾವು ಇನ್ನು 15 ದಿವಸ ಬಿಟ್ಟರೆ ಇನ್ನು 30% ಜನರಿಗೆ ಎಲ್ಲಿ ಬರ್ತದೆ? ತಂದೆ ಮಕ್ಕಳು ಇಲ್ಲಿ, ತಾಯಿ ಇಲ್ಲಿ, ತಂದೆಯಲ್ಲಿ, ತಾಯಿ ತಂದೆಯಲ್ಲಿ, ಮಕ್ಕಳಲ್ಲಿ. ಅರೆ ಅವರ ಫ್ಯಾಮಿಲಿ ಟೆನ್ಷನ್ ಯಾರು ನೋಡೋದು? ಇವತ್ತಲ್ಲ ನಾಳೆ ಬರಲೇಬೇಕಲ್ಲ, ಇವತ್ತಲ್ಲ ನಾಳೆ ಬರಲೇಬೇಕು. ನಾವು ನಾಳೆ ಮಾಡುವ ಕೆಲಸ ನಾವು ಇವತ್ತೇ ಮಾಡಿ ಅವರ ಮನೆಗೆ ಸೇರಿಸುವ ಜವಾಬ್ದಾರಿ ನಮ್ಮ ಜಿಲ್ಲಾಡಳಿತ ಮತ್ತು ಸರ್ಕಾರದ ಜವಾಬ್ದಾರಿ. ಅದನ್ನು ಉಸ್ತುವಾರಿ ಸಚಿವರು ಮತ್ತು MP ಅವರು ಕೂತ್ಕೊಂಡು ಅದನ್ನು ಮಾಡಬೇಕು. ಏನು ಕಷ್ಟ ಇದೆ? ಅವ್ರು ಎಷ್ಟೇ 1000 ಜನ ಬರಲಿ, ತೆಕ್ಕೊಂಡು ಬಂದು ಟೆಸ್ಟ್ ಮಾಡಿ ಅವ್ರನ್ನ ಕ್ವಾರಂಟೈನ್ ಕಳಿಸ್ಬೇಕಾ? ಆಫ್ಟರ್ ಇಷ್ಟು ದಿವಸ ಆದಂತ ಅವ್ರ ಮನೆಗೆ ಹೋಗ್ಬೇಕಾ? ಸಮಾಧಾನ ಇರ್ತಾರಲ್ಲ. ನೀವು ಬಾಂಬೆಯಲ್ಲಿ ಬಿಟ್ಟರೆ ಅವರು ಅಲ್ಲಿ ಬಾಂಬೆಯಲ್ಲಿ ಇದ್ದವರ ಟೆನ್ಷನ್ ಮತ್ತು ಈ ಮನೆಯವರ ಟೆನ್ಷನ್ ಎಷ್ಟಿರ್ಬೋದು? ಮೊನ್ನೆ ನಿಮಗೆ ನಂಬಲಿಕ್ಕೆ ಸಾಧ್ಯ ಇಲ್ಲ, ಒಂದು ಉತ್ತಮವಾದ ಫ್ಯಾಮಿಲಿ ಮಂಗಳೂರಿನವರೇ, ಹೈದರಲ್ಲಿ, ನನಗೆ ನೈಟ್ 10 ಗಂಟೆಗೆ ಫೋನ್ ಬಂತು.
ಮಗ ಕೂಗ್ತಾನೆ ಫೋನ್ ಮಾಡಿ, ಎನ್ನ ಅಮ್ಮೇರು ಬಾಂಬೆ ಫ್ಲ್ಯಾಟ್ ರೂಲೇರು ಆದ್ರೆ ಜ್ವರ ಬರ್ತದೆ, ನೀವು ಪ್ರೈವೇಟ್ ಆಸ್ಪತ್ರೆ ಹೋದರು. ಪ್ರೈವೇಟ್ ಆಸ್ಪತ್ರೆ ನಿಮಗೆ ಕೋವಿಡ್ ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳಿದಾಗ ಕೋವಿಡ್ ಹಾಸ್ಪಿಟ್ಲ್ ಅಂದೇರಿಗೆ ಇಲ್ಲಿ ಇದಾಗೋದಿಲ್ಲ, ಈಗ ರಶ್ ಇದೆ, ನೀವು ನಾಲ್ದು ಬನ್ನಿ ಫೋನ್ ಮಾಡ್ತಾ ಅಂತ ಅವ್ರು ರಿಟರ್ನ್ ಕಳಿಸಿದ್ರು. ಫ್ಲ್ಯಾಟಿಗೆ ಹೋದಾಗ ಫ್ಲ್ಯಾಟ್ ಓನರ್ ಬಿಡೋದಿಲ್ಲ ಮನೆಗೆ ಹೋಗ್ಲಿಕ್ಕೆ, ಅಸೋಸಿಯೇಷನ್ ಅವರು ಫ್ಲ್ಯಾಟಿಗೆ ಅವ್ರು ಒಬ್ಬರಿದ್ದಾರೆ ತಂದೆ. ಈಸ್ ಆನ್ ದಿ ರೋಡ್, ರಸ್ತೆಯಲ್ಲಿ ಮರುಸ ಸತ್ತೋದ್ರು ಅವರು. ಅರೆ ಅಂಥ ಒಂದು ಫ್ಯಾಮಿಲಿಯವರು ತಾಯಿ ಮಗಳು ಇಲ್ಲೇ ಮಕ್ಕಳಿಲ್ಲ, ಇವ್ರಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಅವ್ರಿಗೆ ಇಲ್ಲಿಗೆ ಬರಲಿಕ್ಕೆ ಆಗೋದಿಲ್ಲ. ಅಂಥವ್ರು ಈ ಒಂದು ಪರಿಸ್ಥಿತಿಯಲ್ಲಿ ಈ ರೀತಿ ಆಗೋದು. ಬೇರೆ ಪರಿಸ್ಥಿತಿಯಲ್ಲಿ ಹೋಟೆಲ್ ವರ್ಕರ್ಸ್, ಹೋಟೆಲ್ ಕೆಲಸಕ್ಕೆ ಹೋದವ್ರು ಎಷ್ಟು ಜನ ಇದ್ದಾರೆ ಅಲ್ಲಿ. ಈಗ ನಾವು ತಂದು ಅಂಥವರನ್ನು ನಮ್ಮ ಊರಲ್ಲಿ ನಾವು ಆರೈಕೆ ಮಾಡದಿದ್ದರೆ ಮಹಾರಾಷ್ಟ್ರ ಮತ್ತು ಗುಜರಾತ್ ಸರ್ಕಾರ ಯಾಕೆ ಅವರ ಬಗ್ಗೆ ಕಾಳಜಿ ವಹಿಸ್ತದೆ? ಮಹಾರಾಷ್ಟ್ರ, ಗುಜರಾತ್, ಬೇರೆ ರಾಜ್ಯ ಸರ್ಕಾರ ಕನ್ನಡಿಗವರೆಗೆ ತುಳುನಾಡಿನ ಬಗ್ಗೆ ಯಾಕೆ ಅವರು ಕ್ಯಾರೆ ಮಾಡೋದಿಲ್ಲ? ನೀವು ನಿಮ್ಮ ಊರಿಗೆ ಹೋಗಿ ಅಂತ ಹೇಳ್ತಾರೆ, ಅಲ್ಲಿ ಸೇಟ್ ಯಾಕೆ ನೋಡಿಕೊಳ್ತಾನೆ? ನಾವು ನಮ್ಮ ಕಣ್ಣ ಮುಂದೆ ನಾವೆಲ್ಲಿ ನೋಡಿದ್ದೇವೆ, ಬಾಗಲಕೋಟೆ ಅವರದ್ದು, ಬಿಜಾಪುರನವರ ಪರಿಸ್ಥಿತಿ, UP ಅವರ ಪರಿಸ್ಥಿತಿ, ಜಾರ್ಖಂಡ್ ಅಲೆದಾಡುವಂಥ ಪರಿಸ್ಥಿತಿ ನಾವು ನೋಡಿದ್ದೇವೆ ನಮ್ಮ ಕಣ್ಣ ಮುಂದೆ. ಅಟ್ಲೀಸ್ಟ್ ಅದೇ ಭಾವನೆ ನಮಗೆ ಬರಬೇಕಲ್ಲ MP ಮತ್ತು ಮಿನಿಸ್ಟರ್ಗಳಿಗೆ, MLAಗಳಿಗೆ ಮತ್ತು ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿಗೆ. ಎಲ್ಲಿ ಅವರು ಕಷ್ಟಪಟ್ಟು ನಮ್ಮ ಕೂಡ ಅಲ್ಲಿ ಕೆಲಸ ಮಾಡೋರು, ಕೂಲಿ ಕೆಲಸ ಮಾಡೋರು, ಹೋಟೆಲ್ ಕೆಲಸ ಮಾಡುವವರು, ಸಣ್ಣ ಸಣ್ಣ ಪುಟ್ಟ ಅಂಗಡಿ ಅದೇ ರೀತಿ ಅಲೆದಾಡ್ತಾ ಇದ್ದಾರೆ ಬಾಂಬೆಯಲ್ಲಿ ಕೂಡ ಅಂತೇಳಿ. ಯಾರು ಊಟ ಕೊಡುವಂಥವ್ರಿಗೆ? ಆದ ಕಾರಣ ಸರ್ಕಾರ ಇದರ ಬಗ್ಗೆ ಚಿಂತೆ ಮಾಡಬೇಕು. ಬೇರೆ ಬೇರೆ ರಾಜ್ಯದಲ್ಲಿ ಇರುವವರನ್ನು, ಕನ್ನಡಿಗರನ್ನು, ತುಳುನಾಡಿನವರು, ಅವ್ರು ನಮ್ಮವರೇ, ಅವರನ್ನು ಇಲ್ಲಿ ತಂದು ಅವರಿಗೆ ಚಿಕಿತ್ಸೆ ಕೊಡೋ ಜವಾಬ್ದಾರಿ ಇದು ನಮ್ಮ ಜವಾಬ್ದಾರಿ, ಪ್ರತಿಯೊಬ್ಬರ ಜಿಲ್ಲೆಯವರ ಜವಾಬ್ದಾರಿ. ಅವರು ಯಾರು ಕೂಡ ಬರಬಾರ್ದು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅವ್ರ ತಂದೆ ತಾಯಿ ಮನೆಗೆ ಅವರು ಹೋಗಿ ಸೇರಬೇಕು. ರೋಗ ಇರಲಿ, ರೋಗ ಇಲ್ಲದಿರಲಿ, ಬದುಕಲಿ ಸಹ ಇಲ್ಲಿ ಊರಲ್ಲಿ ಇರಲಿ, ಅಲ್ಲಿ ರಸ್ತೆಯಲ್ಲಿ ಬಿಡಲಿಕ್ಕೆ ಯಾರಿಗೂ ಕೂಡ ಸಾಧ್ಯ ಇಲ್ಲ. ಇನ್ನು ಅವರನ್ನು ಅಲ್ಲಿ ಬಿಟ್ಟು ನಾವು ಅವ್ರಿಗೆ ರೋಗ ಜಾಸ್ತಿ ಆಗ್ತಾ ಹೊರತು ಅಲ್ಲಿ ಯಾರಿಗೂ ಕೂಡ ಕಡಿಮೆ ಆಗೋದಿಲ್ಲ. ಮತ್ತು ಇವರು ಹೇಳ್ತಾರೆ ಜೂನ್ 15 ತಾರೀಕು ಅಂತ ಬರಬೇಡಿ. ವಾಟ್ ಇಸ್ ಆ್ಯಕ್ಷನ್ ಪ್ಲ್ಯಾನ್? ನಿಮ್ಮ ಹತ್ರ ಏನು ಆ್ಯಕ್ಷನ್ ಪ್ಲ್ಯಾನ್ ಇದೆ ಅದು ಹೇಳಿ, ಸರ್ಕಾರ ಹೇಳಿ ಅಲ್ಲ. ಇವರು ಮೊನ್ನೆ 15 ದಿವಸ ಇಟ್ಟಾಗ ಏನೇ ಮಾಡಬೇಕಿತ್ತು, ಎಲ್ಲ ಕೂಡ ಫಾರ್ಮ್ ಫಿಲ್ ಮಾಡಿ ಡೀಟೇಲ್ಸ್ ತಗೊಳ್ಬೇಕಿತ್ತು. ಎಷ್ಟು ಜನ ಇದ್ದೀರಿ, ಇದರಲ್ಲಿ ವಯಸ್ಸಾದವರೆಷ್ಟು, ಮಹಿಳೆಯರೆಷ್ಟು, ಪಟ್ಟಿ ತಗೊಂಡು ಇವ್ರದ್ದು ಇದೆ ಡೇಟಾ. ಅನಾರೋಗ್ಯ ಪೀಡಿತರೆಷ್ಟು. ಈಗ 15 ಏನಿಲ್ಲ, ಜೂನ್ 15 ತನಕ, ಮೇ ತನಕ ಬರಬೇಡಿ, 15 ಮುಗೀತು, ಒಪ್ಪಿದ್ರು. ಮೇ ಮುಟ್ಟಿದ 31 ತನಕ ಬರಬೇಡಿ, ಒಪ್ಪಿದ್ರು. 31 ನೀವು 15 ತನಕ, ಅರೆ ಇನ್ನು 15 ಮತ್ತೆ 15 ದಿವಸವ? ಏನು ಆ್ಯಕ್ಷನ್ ಪ್ಲ್ಯಾನ್ ಏನು ನಿಮ್ದು? ಆಫ್ಟರ್ 15 ವಾಟ್ಸ್ ಆ್ಯಕ್ಷನ್ ಪ್ಲ್ಯಾನ್? ಅದನ್ನು ಹೇಳಬೇಕಲ್ಲ ಗೌರ್ಮೆಂಟ್. ಬರಬೇಡಿ, ಕೇರಳದಿಂದ ಬರಬೇಡಿ, ಇಲ್ಲಿ ಮಹಾರಾಷ್ಟ್ರದಿಂದ ಬರಬೇಕು, ಮುಗೀತಾ? ಇದು ನಮ್ಮ ಕೆಲಸವ ಸರ್ಕಾರದ್ದು? ಇಸ್ ಇಟ್ ಗೌರ್ಮೆಂಟ್ ಮಿಷನರಿ? ಅವ್ರು ಕರೆಸ್ಕೊಳ್ಬೇಕು, ಸಿಸ್ಟಮ್ ಮಾಡಬೇಕು, ಅಲ್ಲಿ ಕ್ವಾರಂಟೈನ್ ಮಾಡಬೇಕು, ಚಿಕಿತ್ಸೆ ಮಾಡಬೇಕು, ಮನೆ ಕಳಿಸ್ಬೇಕು. ಪಾಸಿಟಿವ್ ಬಂದ ತನಕ ಟೆನ್ಷನ್ ಮಾಡಬೇಕಂತೆಲ್ಲ. ವೇರ್ ದೆರ್ ಇಸ್ ಮೋರ್ ಟೆಸ್ಟ್, ಡೆತ್ ವಿಲ್ ಬಿ ಲೆಸ್. ವೇರ್ ವಿಲ್ ಬಿ ಲೆಸ್ ಟೆಸ್ಟ್, ಡೆತ್ ವಿಲ್ ಬಿ ಮೋರ್. ಇದು ನೀವು ಬದಿಟ್ಕೊಳ್ಳಿ. ಅದೇ ಅದು ಉಡುಪಿಯಲ್ಲಿ ಸ್ಟಾರ್ಟಿಂಗ್ ಟೆಸ್ಟೇ ಮಾಡಲಿಲ್ಲ, ಏನು 0 ಅಂತ ಸಡನ್ ಬಂದಾಗ ಗೊತ್ತಾಯಿತು. ಅದೇ ರೀತಿ ಗಲ್ಫ್ನಲ್ಲಿರೋ ಕೂಡ ಇವತ್ತು ನೋಡಿ, ಕರಾವಳಿ ಪ್ರದೇಶವರು ಜಾಸ್ತಿ ಜನ ಇವತ್ತು ಕಲೀಲಿಕ್ಕೆ ನಮ್ಮದು ಅಮೇರಿಕಾ, ಕೆನಡಾ ಈ ರೀತಿ ಎಜುಕೇಷನ್ ಹೋದವರಿದ್ದಾರೆ, ಯುರೋಪ್, ಇಟಲಿ, ಅವರನ್ನು ತರಿಸುವಂಥದ್ದು. ಕೆಲಸಕ್ಕೆ ಹೋದಂಥ ಕಾರ್ಮಿಕರು ಇವತ್ತು ಸೌದಿ, ಬಹರೇನ್, ಕುವೇಟ್, ಕತಾರ್, ದುಬೈ, ಮಸ್ಕಟ್, 80% ವರ್ಕಿಂಗ್ ಕ್ಲಾಸ್, 80%. ಅರೆ ಅವ್ರಿಗೊಂದು ಫ್ಲೈಟಲ್ಲಿ ನಮ್ಮ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಹೇಳಿ ಬರೀ 2 ಫ್ಲೈಟ್, ಕೇರಳಕ್ಕೆ 28 ಫ್ಲೈಟ್. ಹೂಸ್ ಫೇಲಿಯರ್? ಇಟ್ಸ್ ಅ ಫೇಲ್ಡ್ MP, ಲೋಕಲ್ MP ಏನ್ ಇಸ್ ಪಾರ್ಟಿ ಪ್ರೆಸಿಡೆಂಟ್, ಅವರು ಪಕ್ಷದ ಅಧ್ಯಕ್ಷರು. ಒಂದು ಪಕ್ಷದ ಅಧ್ಯಕ್ಷ ಅಂತ ಹೇಳಿ ಗೊತ್ತು, ಜನಾರ್ದನ್ ಪೂಜಾರಿ ಇದ್ದಾಗೇನು ಇಡೀ ಪಕ್ಷ ಇಲ್ದಾಗೆ ಕೇಳೋದು, ಚೀಫ್ ಮಿನಿಸ್ಟರ್ ಕೇಳೋಂಥ ಪರಿಸ್ಥಿತಿ ಇತ್ತು. ಒಂದು ಫ್ಲೈಟ್ ಅಲ್ಲಿಗೆ ಹೋಗೋದಿಲ್ಲ. ಅವ್ರು ನಮ್ಮ ಊರಿನವರು ಅಲ್ವಾ? ಅವ್ರು ಏನಾದೊಂದು ಸಹಾಯ ಲಿಸ್ಟನ್ನು ಕೇಳಿದಾರ, ಅವರೇ ಸಹಾಯ ಮಾಡ್ತಿದ್ರು ಕಷ್ಟದಲ್ಲಿದ್ದವರಿಗೆ. ಈಗ ಅವ್ರು ಕಷ್ಟದಲ್ಲಿದ್ದಾರೆ, ನಾವೆಲ್ಲರೂ ಕೂಡ ಅವ್ರ ಪರವಾಗಿ ನಿಲ್ಬೇಕಲ್ಲ. ಬಾಂಬೆಯಲ್ಲಿದ್ದವ್ರು ನಮ್ಮಿಂದ ಏನಾದ್ರು ಹೆಲ್ಪ್ ಕೇಳಿದಾರ? ಎಲ್ಲ ಕೂಡ ನಮ್ಮ ಊರಿಗೆ ಅಲ್ಲಿಗೆ ಇಲ್ಲಿಗೆ ಅವರೆಲ್ಲ ಸಹಾಯ ಮಾಡ್ತಿದ್ರಲ್ಲ. ಈಗ ಅವ್ರು ಕಷ್ಟದಲ್ಲಿದ್ದಾರೆ, ಅವರ ಪರವಾಗಿ ನಾವೆಲ್ಲ ನಿಲ್ಬೇಕಲ್ಲ. ಇದರ ಬಗ್ಗೆ ಡಿಸ್ಟ್ರಿಕ್ಟ್ ಇಮಿಡಿಯೇಟ್ ಮೀಟಿಂಗ್ ಕರಿಬೇಕು. ಇವತ್ತು ಗಲ್ಫಲ್ಲಿದ್ದವ್ರು ಏನು ಮಾಡಬೇಕು,
ನಮ್ಮ ಫಾರಿನ್ ಕಂಟ್ರಿ ಇದ್ದವನು ಹೇಗೆ ತರುವಂಥದ್ದು ಮತ್ತು ಔಟ್ಸೈಡ್ ಸ್ಟೇಟ್. ಯಾಕೆ ವೈ ದಿಸ್ ಕನ್ಫ್ಯೂಷನ್? ನೀವು ಕೇರಳದ ನೋಡಿ, ಗಡುವಲ್ಲಿ ಈಗ ಪ್ರಾಬ್ಲಮ್ ಇಂದ ನಮ್ಮವರು ಆ ಕಡೆ ಹೋಗ್ಲಿಕ್ಕಿಲ್ಲ, ಆ ಕಡೆ ಈ ಕಡೆ ಬರಲಿಕ್ಕಿಲ್ಲ. 20% ಜನ ಇಲ್ಲಿದ್ದವರು ಅಲ್ಲಿ ಕೆಲಸದಲ್ಲಿದ್ದಾರೆ, ಅಲ್ಲಿದ್ದವರು ಇಲ್ಲಿ ಕೆಲಸದಲ್ಲಿದ್ದಾರೆ. ಅವರು ಡೈಲಿ ಕೆಲಸಕ್ಕೆ ಬರಲಿಕ್ಕೆ ಆಗೋದಿಲ್ಲ ಅವರಿಗೆ. ನಾಳೆ ಅವರು ದನಿ ತೆಗೆದ್ರೆ ಅವನನ್ನು ನೀವು ಕೆಲಸ ಕೊಡ್ತೀರ ಅವರಿಗೆ. ಇವರ ಡ್ಯೂಟಿ ಏನು? ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಮೀಟಿಂಗ್, ಮಿನಿಸ್ಟರ್ಗೆ ಮೀಟಿಂಗಲ್ಲಿ ಅಲ್ಲಿ ಎಷ್ಟು ಜನಕ್ಕೆ ಇಲ್ಲಿ ಕೆಲಸ ಮಾಡ್ತಾರೆ ಅವ್ರ ಪಟ್ಟಿ ತಗೊಳ್ಳೋದು, ಅಪ್ಲಿಕೇಶನ್ ಕಾಲ್ಫಾರ್ ಮಾಡುವಂಥದ್ದು. ಇಲ್ಲಿ ಎಷ್ಟು ಜನ ಅಲ್ಲಿ ಕೆಲಸ ಮಾಡ್ತಾರೆ ಅವರು ಅಪ್ಲಿಕೇಶನ್ ತಗೊಂಡು ಪರಸ್ಪರ ಅಧಿಕಾರಿ ಕೂತ್ಕೊಂಡು ಅವರಿಗೆ ಸ್ಪೆಷಲ್ ಪಾಸ್ ಇಶ್ಯೂ ಮಾಡೋದು. ಡೈಲಿ ಬೆಳಿಗ್ಗೆ ಬಂದು ಹೋಗ್ಬೇಕು 7 ಗಂಟೆ ಒಳಗಡೆ. ಅವ್ರೇನು ಮಾಡಬೇಕು? ಅವ್ರ ಶಾಪ್ ಇಲ್ಲಿ, ಅವರಲ್ಲಿ ಅವ್ರ ಕೆಲಸ ಇಲ್ಲಿ. ಒಂದು ಗವರ್ಮೆಂಟಿಗೆ ಒಂದು ಸೊಲ್ಯೂಷನ್ ಫೈಂಡ್ ಔಟ್ ಮಾಡೋದಿದ್ರೆ ಮತ್ತೆ ಯಾರು ಮಾಡೋದು? ಇವತ್ತು ಸೌದಿಗೆ ಫ್ಲೈಟ್ ಇಲ್ಲ ಹೇಳ್ತಾರೆ ನೋಡಿ. ಸದನ್ ಗೌಡ ಇನ್ಚಾರ್ಜ್ MP ಅವರು ನಮ್ಮ ಪಾರ್ಟಿ ಪ್ರೆಸಿಡೆಂಟ್, ಅದರ ಪವರ್ ಯೂಸ್ ಮಾಡಬೇಕಲ್ಲ. ವಿ ಆರ್ ಆಲ್ ವಿತ್ MP, ಅದರ ಪವರ್ ಯೂಸ್ ಮಾಡಬೇಕು. ನಮ್ಗೆ ಇಲ್ಲಿ ಫ್ಲೈಟ್ ಸಿಕ್ಕುದಿಲ್ಲ. ಪ್ರೈವೇಟ್ ಅಲ್ಲಿ ನಮ್ಮ ಮಂಗಳೂರಿನವರು ಇರುವಂತಹ ಅಲ್ಲಿ ಕೆಲಸ ಮಾಡುವಂತಹ ಪ್ರೈವೇಟ್ ಕಂಪನಿಗೆ ಅಲ್ಲಿ ಪ್ರೈವೇಟ್ ಚಾರ್ಟರ್ ಫ್ಲೈಟ್ 4 ಸಿಗ್ತದೆ ಇಲ್ಲಿಗೆ ಬರಲಿಕ್ಕೆ, ಕೆಲಸ ಕಲಿಸಲಿಕ್ಕೆ. ಅರೆ ಒಬ್ಬ ಇಂಡಿವಿಜುವಲ್ಗೆ ಇಲ್ಲಿಗೆ ಬರಲಿಕ್ಕೆ ಫ್ಲೈಟ್ ಸಿಗ್ತದೆ, ಸರ್ಕಾರಕ್ಕೆ ಸಿಕ್ಕುದಿಲ್ವಾ? ಸೊ ಫ್ಲೈಟ್ ಸಿಕ್ಕುದಿಲ್ಲ ಅಂತ ಸಬೂಬು ಕೊಡ್ಲಿಕ್ಕೆ ಆಗುದಿಲ್ಲ. ಯಾಕೆ? ಪ್ರೈವೇಟ್ ಕಂಪನಿಗೆ ಫ್ಲೈಟ್ ಬರ್ತದಂತೆ, ನಮ್ಗೆ ಯಾಕೆ ಸಿಕ್ಕುದಿಲ್ಲ ಗವರ್ಮೆಂಟಿಗೆ? ಆದ ಕಾರಣ ಗವರ್ಮೆಂಟ್ ಈಗ ಇದರ ಬಗ್ಗೆ ಬಹಳ ಎಷ್ಟು ಆಲೋಚನೆ ಮಾಡಬೇಕು. ಯಾರು ಔಟ್ಸೈಡ್ ಸ್ಟೇಟಲ್ಲಿದ್ದಾರೆ ಮತ್ತು ಯಾರು ಔಟ್ಸೈಡ್ ಕಂಟ್ರಿಯಲ್ಲಿದ್ದಾರೆ ಒಂದು ಆಲೋಚನೆ ಮಾಡೋ. ನಮ್ಮವರು ಅವ್ರಿಗೆ ಯಾವುದೇ ರೋಗ ಇರಲಿ, ದೇ ಆರ್ ಅವರ್ ಪೀಪಲ್. ನಮ್ಮ ತುಳುನಾಡಿನವರು, ನಮ್ಮ ಕನ್ನಡಿಗರು, ಅವರ ಹೆದರಿಕೆ ಬರಬೇಡಿ ಅಂತ ಯಾರಿಗೂ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ನಮ್ಮವ್ರು, ನಮ್ಮ ಕುಟುಂಬಸ್ಥರನ್ನು ಎನಿಸ್ಕೊಳ್ಬೇಕು. ನನ್ನ ಅಣ್ಣ ತಮ್ಮಂದಿ ನಾವು ಕರೆದಲ್ವಾ, ನಮ್ಮ ಅಣ್ಣ ತಮ್ಮಂದಿಂದ ನಾವು ಎನಿಸ್ಕೊಳ್ಬೇಕು, ನಮ್ಮವರಂತ ಎನಿಸ್ಕೊಳ್ಬೇಕು. ಅವ್ರು ಬಂದಾಗ ಜಾಗ್ರತೆಯಿಂದ ಟೆಸ್ಟ್ ಮಾಡಿ, ಕ್ವಾರಂಟೈನ್ ಮಾಡಿ, ವ್ಯವಸ್ಥೆ ಮಾಡಿಕೊಂಡು ಮಾಡಬೇಕು. ಒಂದು ಗೌರ್ಮೆಂಟ್ ಮನಸ್ಸು ಮಾಡಿ ಏನು ಮಾಡ್ಬೋದು, ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಯಾಕೆ ಆಗೋದಿಲ್ಲ? ಕ್ವಾರಂಟೈನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಈ ಕೋವಿಡ್ ಆ್ಯಕ್ಟ್ ಪವರ್ಫುಲ್ ಇಲ್ವಾ? ನೀವು ಹಾಸ್ಟೆಲ್ ಕೊಡಿ, ನೀವು ಹೋಟೆಲ್ ಕೊಡಿ, ಕೊಡ್ತಾರ ಕೇಳಿದರೆ? ಕೀ ತಗೊಂಡು ಇಡ್ಬೇಕು ಕಿಸೆಯಲ್ಲಿ, ಹೋಗ್ತಾ ಇರುವಂತಿಲ್ಲ, ಕಾನೂನು ಇದೆ ಈಗ. ಕೀ ತಗೊಂಡಿಟ್ಟು ರೂಮ್ ವ್ಯವಸ್ಥೆ ಮಾಡಿ ಕಳಿಸ್ಬೇಕು, ಅದು ಆಗೋದು. ಅದಕ್ಕೆ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳ್ತಾರೆ. ಎಷ್ಟೋ ಸಂಘ ಸಂಸ್ಥೆಗಳಿದೆ, ಎಷ್ಟೋ ಸ್ಕೂಲ್ಸ್ಗಳಿದೆ. ನಾವು ದೇಶ ಪ್ರೇಮ ದೇಶಭಕ್ತ ಅಂತ ಹೇಳಿಕೊಂಡು ಯಾಕೆ ಈಗ ಕೊಡುದಿಲ್ಲ ಕೀ? ಈಗಿಲ್ವಾ ದೇಶ ಕಷ್ಟ ಬಂದಾಗ ಕೀ ಕೊಡುವ ಮನಸ್ಸು? ಹೌದು, ಅಲ್ಲ ಫೀಸ್ ಅಟ್ಲಿ ಬೇಕಾದ್ರೆ ಕೊಡ್ಬೋದು, ಅದು ಕೊಡುದಿಲ್ಲ ಅಲ್ಲ. ಶಾಲೆ ಫೀಸ್ ಕೇಳ್ತಾ ಇದ್ದಾರೆ, ನಾವು ಕ್ಲಾಸ್ ಸ್ಟಾರ್ಟ್ ಮಾಡ್ತೇವೆ. ಕಾಲೇಜ್ ಫೀಸ್ ಈಗಿಲ್ವಾ? ದೇಶಭಕ್ತಿ ಎಲ್ಲ ಹೋಯ್ತಾ? ಹೀಗೆಲ್ವಾಗ ಇಲ್ಲ, ಅದು ಬೇಕು, ಅದು ಸಪ್ರೇಟ್. ಆಗ ದೇಶಭಕ್ತಿ ಇಲ್ಲ. ಈಗ ದೇಶಕ್ಕಾಗಿ ಈಗ ಕೊಡ್ಲಿಕ್ಕೆ ಯಾರು ತಯಾರಿಲ್ಲ. ಪಟ್ಟಿ ತಗೊಳ್ಳಿ, ಯಾವ್ಯಾವ ಸಂಘ ಸಂಸ್ಥೆ ಕೊಟ್ಟಿದ್ದಾರೆ, ಟೀಚರ್ ಬಿಡುಗಡೆ ಮಾಡಲಿ. ದೇಶಭಕ್ತಿ ಇದನ್ನು ನೋಡುವ. ಈಗ ಇದರಲ್ಲಿ ಎಷ್ಟು ಜನ ಮುಂದೆ ಬಂದರೆ ಕೊಡ್ಲಿಕ್ಕೆ ಕೀ ಕೊಟ್ಟಿದ್ದಾರೆ ಅಂತೇಳಿ. ಈಗ ದೇಶಕ್ಕೆ ಬೇಡ ಅವರು. ಸೊ ಅಟ್ ಎನಿ ಕಾಸ್ಟ್ ರಾಜ್ಯ ಸರ್ಕಾರ ಮತ್ತು ನಮ್ಮ ಜಿಲ್ಲಾಡಳಿತ ಇವತ್ತು ಬೇರೆ ರಾಜ್ಯದಲ್ಲಿ ಕರ್ನಾಟಕ ಮತ್ತು ತುಳುನಾಡು ಎನಿಸ್ಕೊಳ್ಬೇಕು. ಅವ್ರು ನಮ್ಮವರು, ಅವ್ರು ಕರೆಸಿಕೊಂಡು ಆರೈಕೆ ಮಾಡಿ ಅವರ ಮನೆ ಕಳಿಸುವ ನಮ್ಮ ಜವಾಬ್ದಾರಿ. ಹುಷಾರಿದ್ರು, ರೋಗ ಬಂದರು, ಸೀರಿಯಸ್ ಆದರೂ ಕುಟುಂಬ ಜೊತೆ ಇರಲಿ, ಏನೇ ಆಗಲಿ ಇಲ್ಲಿ ಮುಟ್ಟೋ ಜವಾಬ್ದಾರಿ ನಮ್ಮದು. ವಿದೇಶದಲ್ಲಿರುವಂಥ ವ್ಯವಸ್ಥೆ ಕೂಡ ಇವತ್ತು ಮಾಡಬೇಕಾಗ್ತದೆ. ಇಲ್ಲದೆ ನಾವೆಲ್ಲವೂ ಕೂಡ ರಸ್ತೆಗೆ ಇಳಿಯುವಂಥ ಪರಿಸ್ಥಿತಿ ಇದು ಇಲ್ಲಿ ಸೇರಿಕೊಂಡು. ಮತ್ತು ಕೋವಿಡ್ ಆ್ಯಕ್ಟ್ ಅಂತ ಹೇಳಿದರೆ ಆಗೋದಿಲ್ಲ. ಇವರೇ ಈ ರೀತಿ ಮಾಡಿದರೆ ನಾವು ಪ್ರತಿಭಟನೆ ಮಾಡಬೇಕಾಗ್ತದೆ. ತಾಲೂಕು ಪಂಚಾಯತ್ ಅಧ್ಯಕ್ಷರು ಮೊಹಮ್ಮದ್ ಮೋನು ಪಾವೂರು, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷರು ಶ್ರೀ ಈಶ್ವರ್ ಉಳ್ಳಾಲ್, ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಶ್ರೀ TK ಸುಧೀರ್, ಕರಾವಳಿ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರು UB ಸಲೀಂ, ಉಳ್ಳಾಲ ನಗರಸಭಾ ಮಾಜಿ ಅಧ್ಯಕ್ಷರು ಹುಸೇನ್ ಕುഞ്ഞിಮೋನು, ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು ಶ್ರೀ ಸುದರ್ಶನ್ ಶೆಟ್ಟಿ, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷರು ಸಿರಾಜ್ ಕಿನ್ಯಾ, ಜಿಲ್ಲಾ ಕಾಂಗ್ರೆಸ್ ಕಾರ್ಯದರ್ಶಿ ನೀರಜ್ ಪಾಲ್ ಸುದ್ದಿಗೋಷ್ಠಿಗೆ ಇದ್ದರು.